ಪಂಚಸುಗ್ಗಿ ಇದು ಅತಿ ಪುರಾತನವಾದ ಸುಗ್ಗಿಯಾಗಿದೆ. ಅದು ಸುಮಾರು 5 ವರ್ಷದಿಂದ ಅಂದರೆ 8 ವರ್ಷದಿಂದ ನಮಗೆ ಈ ಸುಗ್ಗಿ ಬಗ್ಗೆ ನಮ್ಮ ಹಿರಿಯರು ಇದರ ಮಾಹಿತಿಯನ್ನು ಕೊಟ್ಟು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅದರಂತೆ 5 ವರ್ಷ ಹಿಂದೆ ನಾವು ಈ ಸುಗ್ಗಿಯನ್ನು ತೆಗೆದು ಈ ಊರೆಲ್ಲ ಪಂಚಸುಗ್ಗಿಯನ್ನು ತೆಗೆದು ಊರೆಲ್ಲ ಸುತ್ತಿ ನಾವು ಸುಮಾರು 7 ದಿವಸವರೆಗೆ ಸುತ್ತಿ ಪುನಃ ಇಲ್ಲಿ ಬಂದು ಇದೇ ದೇವಸ್ಥಾನದ ಹಿಂದುಗಡೆ ಒಂದು ಇದು ವಸ್ತಿನ ಒಂದು ಇದಿದೆ ಗದ್ದೆ. ಆ ಗದ್ದೆಯಲ್ಲಿ ಶಾಂತಿಯಾಗಿ ವಿಸರ್ಜನೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಈಗ 5 ವರ್ಷ ಬಿಟ್ಟು ಈಗ ಮತ್ತೆ 5 ವರ್ಷ ತೆಗಿತಾ ಇದ್ದೇವೆ. ಇದು ನಾವು ಈಗ ನಮ್ಮ ನಿನ್ನೆಯಿಂದ ಈ ಸುಗ್ಗಿಯನ್ನು ಸ್ಟಾರ್ಟ್ ಆಗಿದೆ. ಆದರೆ ಇದು ನಾವು ಸಣ್ಣ ಮಕ್ಕಳಿಗೆ ಅಂದರೆ 8 ವರ್ಷದಿಂದ ಹಿಡಿದು ಸುಮಾರು 40-45 ವರ್ಷದ ಮಕ್ಕಳಿಗೂ ನಾವು ಕಲಿಸ್ತಾ ಇದ್ದೇವೆ. ಈ ಹಿಂದಿನ ಪುರಾತನವಾದ ಸುಗ್ಗಿಯನ್ನು ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ನಾವು ಹಿರಿಯರಿಗೂ ಹಾಗೂ ಸಮಾಜ ಬಾಂಧವರಿಗೂ ಹಾಗೂ ಪಂಚಸುಗ್ಗಿಯವರಿಗೂ ನಾವು ಭರವಸೆ ಕೊಡ್ತಾ ಇದ್ದೇವೆ. ಹೀಗೆ ಮುಂದೆ ಹೋಗ್ತಾರೆ. ಆದರೂ ಏನು ನಮ್ಮ ಊರಿನಲ್ಲಿ ಕೊಮಾರ್ಪಂತ್ ಸಮಾಜಿ, ಗುನ್ಗಿ ಸಮಾಜಿ, ಕಟ್ಟಿ ಸಮಾಜಿ, ಗೌಡ್ರ ಸಮಾಜಿ ಹೀಗೆಲ್ಲ ಮೊದಲಿಂದ ಆಗ್ತಾ ಬಂದಿದೆ. ಆದರೂ ಈಗೇನಾಗಿದೆ, ನಾವು ಒಂದು ಹಿಂದಿನ ಕಾಲದಿಂದ ಬಂದಂಥ ನಮ್ಮ ಕೊಮಾರ್ಪಂತ್ ಸಮಾಜದ್ದು ಅದ್ರ ಮೊದಲೇ ಅಂತ ಹೇಳಿದ್ರೆ ಒಂದು 5 ವರ್ಷ ಮೊದಲು ತೆಗೆದ್ರು. ಅದ ನಂತರ ಈಗ 5 ವರ್ಷದಲ್ಲಿ ಅತಿ ತಿಂಗಳಲ್ಲಿ ನಿನ್ನೆಯಿಂದ ನಾವು ಸ್ಟಾರ್ಟ್ ಮಾಡಿ ಉದ್ಘಾಟನೆ ಮಾಡಿದಂಥ ನಾವು ಮಹಾದೇವಸ್ಥಾನ ಹತ್ರದಿಂದ ಮಾಡಿ ಪಟೇಲ್ ಮನೆಗೆ ಹೋಗ್ತೇವೆ, ಹಾಗೆ ಭಟ್ರ ಮನೆಗೆ, ಹಾಗೆ ನಮ್ಮ ಬುದ್ಧಂತರ ಮನೆಗೆ ಮತ್ತು ಕೋಲ್ಕಾರ ಮನೆಗೆ. ಇದು ಆಡಿದ ಮೇಲೆ ನಾವೆಲ್ಲ ಊರು ಜನ ಹತ್ರ ನಾವು ಹೋಗಿ ಕೋಲ್ ಆಡಲಿಕ್ಕೆ ಮುಂದಾಗಿ ಬರ್ತೇವೆ.